ಕೊರೋನಾ ಸೋಂಕಿನಿಂದ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿವೆ. ದೇಶದ ಆರ್ಥಿಕ ಸ್ಥಿತಿ ಗಂಭೀರವಾಗಿದೆ. ಈ ಗಂಭೀರ ಸ್ಥಿತಿ ತಡೆಗಟ್ಟಲು ದೇಶದ 100 ಕೋಟಿ ಜನರಿಗೆ ಕೋವಿಡ್ ತಡೆ ಲಸಿಕೆ ಮಾಡುವುದೊಂದೇ ಶಾಶ್ವತ ಪರಿಹಾರ ಎಂದು ಶಾಸಕ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಳಿದ ಎಲ್ಲಾ ವಿಷಯಗಳನ್ನು ಬದಿಗಿರಿಸಿ ಅತಿ ಕಡಿಮೆ ಅವಧಿಯಲ್ಲಿ 100 ಕೋಟಿ ಜನರಿಗೆ ಲಸಿಕೆ ಹಾಕಿಸುವ ಅಭಿಯಾನವನ್ನು ಕೈಗೊಂಡು ಅಗತ್ಯ ನೆರವು ಒದಗಿಸಿ ವಿಶೇಷ ಆದ್ಯತೆ ನೀಡಬೇಕಾದ ತುರ್ತು ಅಗತ್ಯವಿದೆ. ಆಗ ಮಾತ್ರ ಈ ಸಮಸ್ಯೆಗೆ ಸಂಪೂರ್ಣ ಮತ್ತು ಶಾಶ್ವತ ಪರಿಹಾರ ಸಾಧ್ಯ ಎಂದು ಅವರು ಹೇಳಿದರು. ಈಗಾಗಲೇ ಲಸಿಕೆ ಮುಗಿಸಿರುವ ಅಮೆರಿಕ, ಯುರೋಪಿಯನ್ ರಾಷ್ಟ್ರಗಳು, ಇಸ್ರೇಲ್ ಮತ್ತಿತರ ದೇಶಗಳು ಕೋವಿಡ್ ಮುಕ್ತವಾಗಿ ಅಲ್ಲಿನ ಜನಜೀವನ ಮುಂಚಿನಂತೆ ಸಾಮಾನ್ಯ ಸ್ಥಿತಿಗೆ ಮರಳುತ್ತಿದೆ. ಆ ಮಾದರಿಯಲ್ಲಿ ಭಾರತದಲ್ಲಿಯೂ 130 ಕೋಟಿ ಜನರಲ್ಲಿ ಕನಿಷ್ಠ 100 ಕೋಟಿ ಜನರನ್ನ ಗುರಿಯಾಗಿಸಿ ಈ ಲಸಿಕೆ ಹಾಕಿಸಬೇಕು ಎಂದು ಹೇಳಿದರು. ಇಡೀ ವಿಶ್ವದಲ್ಲಿ ಮತ್ತು ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಭಯಂಕರವಾದಂತಹ ಕೊರೋನಾ ಮಹಾಮಾರಿ ಇವತ್ತು ಲಕ್ಷಾಂತರ ಜೀವಗಳನ್ನ ತೆಗೆದುಕೊಂಡಿದೆ. ಲಕ್ಷಾಂತರ ಮನೆಗಳನ್ನ ಇವತ್ತೊಂದು ದಿವಸ ಮುರಿದಿದೆ. ಇದಕ್ಕೆ ಒಂದೇ ಒಂದು ಶಾಶ್ವತವಾದಂಥ ಪರಿಹಾರ ಅಂದರೆ ಇವತ್ತು ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಎಲ್ಲ ಜನರಿಗೆ ಲಸಿಕೆಯನ್ನು ಕೊಡುವಂಥದ್ದು. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಈ ಲಸಿಕೆಯನ್ನು ತಯಾರು ಮಾಡಲಿಕ್ಕೆ, ಆಮದು ಮಾಡಿಕೊಳ್ಳಲಿಕ್ಕೆ, ಜನರಿಗೆ ಹಂಚಲಿಕ್ಕೆ ನಾವು ಎಡವಿದ್ದೀವಿ. ಈಗಲಾದರೂ ಕೂಡ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು 100 ಕೋಟಿ ಜನರಿಗೆ, ನಮ್ಮ ಭಾರತದ ದೇಶದ ಜನರಿಗೆ ಇವತ್ತೊಂದು ದಿವಸ ಲಸಿಕೆ ಕೊಡುವ ಮೂಲಕ, ವ್ಯಾಕ್ಸಿನೇಷನ್ ಕೊಡುವ ಮೂಲಕ ಇವತ್ತು ಯಾವ ರೀತಿ ಅಮೆರಿಕಾದಲ್ಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ, ಇವತ್ತು ಇಂಗ್ಲೆಂಡ್ನಲ್ಲಿ ಜನಜೀವನ ಇವತ್ತು ದಿವಸ ಸಾಮಾನ್ಯ ಪರಿಸ್ಥಿತಿ ಹತ್ತಿರ ಇವತ್ತು ದಿವಸ ಬರ್ತಾ ಇದೆ. ಅದು ಆಗಬೇಕು. ನಮ್ಮ ಜನರ ರಕ್ಷಣೆ ಆಗಬೇಕಂದ್ರೆ ಇವತ್ತು 100 ಕೋಟಿಗೆ, ಮತ್ತೊಮ್ಮೆ ಒತ್ತಿ ಹೇಳ್ತೇನೆ, 100 ಕೋಟಿ ಜನರಿಗೆ ಇವತ್ತು ಲಸಿಕೆಯನ್ನು ಕೊಡುವ ಮೂಲಕ, ವ್ಯಾಕ್ಸಿನೇಷನ್ ಕೊಡುವ ಮೂಲಕ ನಮ್ಮ ದೇಶದ ರಕ್ಷಣೆಯನ್ನು ಮಾಡಬೇಕು, ನಮ್ಮ ಜನರ ರಕ್ಷಣೆಯನ್ನು ಮಾಡಬೇಕು. ಇದನ್ನು ಯುದ್ಧೋಪಾಯದಲ್ಲಿ ಇವತ್ತು ದಿವಸ ಕೆಲಸವನ್ನು ಮಾಡಿ, ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ಈ ಕೆಲಸವನ್ನು ಇವತ್ತು ದಿವಸ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪ್ರಧಾನಮಂತ್ರಿಗಳು, ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಲಾಲಸಾಬಾದ್ ಸವರ್ಕೂಳ, ವಿ4 ನ್ಯೂಸ್, ವಿಜಯಪುರ.